ದಿಲ್ರಾಸ್ ಬಾನು ಬೇಗಂ ಇರಾನಿನ ಸಫಾವಿದ್ ಅರಸೊತ್ತಿಗೆಯ ರಾಜಕುಮಾರಿ. ಆಕೆಯು ಮುಂದೆ ಔರಂಗಜೇಬ್ ಆದ ರಾಜಕುಮಾರ ಮುಹಿಯುದ್ದೀನನ್ನ ಮದುವೆಯಾಗಿದ್ದಳು. 1637ರಲ್ಲಿ ಅವರ ಮದುವೆಯಾಗಿತ್ತು. ಮೊಘಲ ಸಾಮ್ರಾಜ್ಯದ ದಕ್ಕನ್ ಪ್ರಾಂತ್ಯ ಔರಂಗಜೇಬ್ ನೋಡಿಕೊಳ್ಳುತ್ತಿದ್ದುದರಿಂದ ಅವರು ಔರಂಗಾಬಾದ್ ಇಲ್ಲವೇ ಈಗಿನ ಸಂಭಾಜಿನಗರದಲ್ಲಿ ವಾಸಿಸಿದ್ರು. 4ನೆಯ ಮಗು ಹೆತ್ತ ಬಳಿಕ ಬಾಣಂತಿ ಸನ್ನಿಯಲ್ಲೇ ದಿಲ್ರಾಸ್ ಬಾನು ಬೇಗಂ ಮರಣಿಸಿದಳು. ಔರಂಗಜೇಬ್ ಒಂದು ಸಮಾಧಿ ಕಟ್ಟಿಸಿದ. 1960ರಲ್ಲಿ ಮಗ ಯುವರಾಜ ಅಜಂ ಶಾ ಅದನ್ನ ಮಿನಿ ತಾಜ್ ಮಹಲ್ ಮಾದರಿ ಕಟ್ಟಿಸಿದ. ಅದರ ಹೆಸರು ಬೀಬಿ ಕಾ ಮಕ್ಬರ್. ಇದನ್ನ ದಕ್ಕನಿನ ತಾಜ್ ಮಹಲ್ ಎಂದು ಹೇಳುತ್ತಾರೆ. ಆಗ್ರಾದ ತಾಜ್ ಮಹಲ್ ಶಿಲ್ಪಿ ಉಸ್ತಾದ್ ಅಹಮದ್ ಲಹೂರಿಯ ಮಗ ಆತ ಉಲ್ಲಾ ಈ ಮಿನಿ ತಾಜ್ ಮಹಲ್ನ ಶಿಲ್ಪಿಯಾಗಿದ್ದ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.